ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC cow ghee since 1965, Nana Masala, Postman Turdal, McCoy Home Appliances, Aishwarya KT Specialty. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಹೊಸ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಓಕೆ, ನಮ್ಮ ಹೊಸ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ಮಮತಾ ಕೋಟ್ಯಾನವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀರಿ ಇವತ್ತೊಂದು ಚಪಾತಿಗೆ ಸೈಡ್ ಡಿಶ್ ಆಗಿ ಒಂದು ಎಗ್ ಇದ್ದು ಸೆಮಿ ಗ್ರೇವಿ, ಮತ್ತೊಂದು ಕೋಕಮ್ ಮಜ್ಜಿಗೆ ಜ್ಯೂಸ್ ತರ ಮಾಡುವ. ಕೋಕಮ್ ಅಂದ್ರೆ ಇದು ಏನು ಪುನರ್ ಪುಳಿ ಎಲ್ಲ ಹಾಕಿ ಒಂದು ಜ್ಯೂಸಾ? ಏನು ಜ್ಯೂಸ್ ತರನೇ, ಅದೇ ಮಜ್ಜಿಗೆ ನಾರ್ಮಲ್ ಮಜ್ಜಿಗೆ ಕುಡಿಯೋರು ಸ್ವಲ್ಪ ಪುನರ್ ಪುಳಿ ಎಲ್ಲ ಹಾಕಿ ಸ್ಪೆಷಲ್ ಆಗಿ ಮಾಡ್ತಾ ಇದ್ರಲ್ಲ. ಓಕೆ, ಒಂದು ಎಗ್ ಇದು, ಇನ್ನೊಂದು ಕೋಕಮ್ದು, 2 ಡಿಶ್ ಮಾಡಲಿಕ್ಕೆ ಅಡುಗೆ ಮುಗಿ ಹೋಗುವ. ಇವಾಗ ಫಸ್ಟಿಗೆ ಯಾವುದು ಎಗ್ ಇದು ಮಾಡೋದಾ? ಓಕೆ, ಸ್ಟಾರ್ಟ್ ಮಾಡುವ. ಎಂತ ಬೇಕು ಫಸ್ಟಿಗೆ? ಒಂದು ಕಡಾಯಿ ಬೇಕಾ? ಹಾಗಾದರೆ ಫಸ್ಟಿಗೆ ಒಲೆ ಉರಿಸ್ಬೇಕಲ್ಲ. ಆಯಿಲ್ ಹಾಕ್ಬೇಕಾ? ಎಣ್ಣೆ ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಜಾಸ್ತಿ ಬೇಕಾ? ಹಾಕಿ. ಈರುಳ್ಳಿ ಫ್ರೈ ಮಾಡಲಿಕ್ಕೆ ಉಂಟಲ್ಲ. ಓಕೆ, ಸಾಕಾ? ಹಾಂ, ಸಾಕು. ಎಣ್ಣೆ ಬಿಸಿ ಆಗಿದೆ, ಈರುಳ್ಳಿ ಹಾಕ್ತಿದ್ದೇನೆ. ನಾನೊಂದು 4 ಮೊಟ್ಟೆಗೆ 2 ದೊಡ್ಡ ಈರುಳ್ಳಿ ತಗೊಂಡಿದ್ದೇನೆ. ಈಗ 4 ಮೊಟ್ಟೆ ಅಲ್ಲ? ಹೌದು. ಈರುಳ್ಳಿ ಫ್ರೈ ಆಗ್ತಾ ಉಂಟು. ಈಗ ಈರುಳ್ಳಿ ಫ್ರೈ ಆಗ್ತಾ ಉಂಟು. ನಾವು ಮಿಕ್ಸಿಗೆ ಒಂದು ಟೊಮೆಟೊವನ್ನು ಹಾಕಿ ರನ್ ಮಾಡುವ. ಅಂದರೆ ಮಿಕ್ಸಿ ಟೊಮೆಟೊ ಇದು ಮಾಡ್ತೀರಾ? ಹೌದು, ಮಿಕ್ಸ್ ಮಾಡ್ತೀರಾ? ಓಕೆ. ಇದು ಒಂದು ಟೊಮೆಟೊ ತಗೊಂಡಿದ್ದೇನೆ, ಮತ್ತೊಂದು ಟೊಮೆಟೊ ಕಟ್ ಮಾಡಿ ಕೂಡ ಹಾಕ್ತೇನೆ. ಅಂದರೆ ಇದು ಚಪಾತಿ ತಿನ್ನಲಿಕ್ಕೆ ಊಟದ ಜೊತೆ ಕೂಡ ಗ್ರೇವಿ ಹಾಕ್ತಿದ್ದೇನೆ. ಓಕೆ, 1-2 ಟೊಮೆಟೊ ಇಟ್ಕೊಂಡಿದ್ದೀರಲ್ಲ ಹಾಗಾದರೆ. ಇದೊಂದು ಸ್ವಲ್ಪ ರನ್. ಇದಕ್ಕೆ ನೀರೇನು ಹಾಕಬೇಕು ಅಂತಿಲ್ಲ? ಇಲ್ಲ, ಟೊಮೆಟೊದಲ್ಲೇ ನೀರು ಬಿಡ್ತಾರಲ್ಲ. ಓಕೆಲ್ಲ, ಖಾರಿ ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ದೀರಾ? ಇದಕ್ಕೆ ಏನು ತೆಂಗಿನಕಾಯಿ ಆ ಥರ ಏನು ಹಾಕಲಿಕ್ಕಿಲ್ಲ ಗ್ರೇವಿಗೆ? ಟೊಮೆಟೊವೇ ಪೇಸ್ಟ್ ಮಾಡಿದ್ದೀರಾ? ಓಕೆ. ಈಗ ಇದು ಈರುಳ್ಳಿ ಫ್ರೈ ಆಗ್ತಾ ಉಂಟು. ಓಕೆ, 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇನೆ. ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ? 1.5 ಸ್ಪೂನ್. ಓಕೆ, ಹಾಂ. ಇದಕ್ಕೆ ನೀವು ಎಗ್ಗನ್ನು ಬೇಯಿಸಿ ಹಾಕ್ತೀರಾ ಹೇಗೆ? ಹಾಗೆ ಇದು ಹೊಡೆದಾಗ್ತದಾ? ಓಕೆ. ನಮ್ಮಲಾಗಿ ಎಗ್ ಅಂತ ಬಂದಾಗ ಎಗ್ಗನ್ನು ಬೇಯಿಸೆಲ್ಲ ಹಾಕ್ತೇವೆ. ಮತ್ತು ಬುರ್ಜಿಗೆ ಈ ಥರ ಎಲ್ಲ ಮಾಡೋದಾದರೆ ಹೊಡೆದಾಗ್ತದೆ. ಕೆಲವೊಮ್ಮೆ ಈ ತೆಂಗಿನಕಾಯಿ ಹಾಕಿದ ಸಾಂಬಾರಿಗೆಲ್ಲ ಹಾಗೆ ಹಾಕ್ತಾರಲ್ಲ, ಅದು ಕೂಡ ಚೆನ್ನಾಗಿರುತ್ತೆ. ಅದು 2 ರೀತಿ ಮಾಡ್ಬೋದು. ಒಂದು ಮೊಟ್ಟೆಯನ್ನು ಬೇಯಿಸಿ ಮೊಟ್ಟೆ ಮತ್ತು ಆಲೂಗಡ್ಡೆ ಹಾಕಿ ಪದಾರ್ಥ, ಇನ್ನೊಂದು ಮೊಟ್ಟೆಯನ್ನು ಹೊಡೆದು ಕೂಡ ಮೊಟ್ಟೆ ಆಲೂಗಡ್ಡೆ ಚೆನ್ನಾಗಿರುತ್ತಲ್ಲ. ಹೌದು ಹೌದು ಹೌದು. ಈಗ ಹಸಿಮೆಣಸಿನಕಾಯಿ ಹಾಕ್ತಿದ್ದೇನೆ. ಸಾಕಾಗುತ್ತಾ ಖಾರಕ್ಕೆ? ಒಂದು 2-3 ಮೆಣಸು ತಗೊಂಡಿದ್ದೇನೆ ಅಂತಲ್ಲ. ಕರಿಬೇವು ಹಾಕ್ತಿದ್ದೇನೆ. ಆ್ಯಕ್ಚುಲಿ ಕರಿಬೇವೆಲ್ಲ ಒಗ್ಗರಣೆ ಫಸ್ಟಿಗೆ ಹಾಕುವಕ್ಕಲ್ಲ, ಅಂದರೆ ಲಾಸ್ಟಿಗೆ ಹಾಕ್ಬೋದಲ್ಲ? ಹೀಗೆ ಸಾಕು. ಈಗ ಆಲ್ಮೋಸ್ಟ್ ನಮ್ಮ ಈರುಳ್ಳಿ ಬೆಂದಿದೆ ಅಂತ ಕಾಣುತ್ತಲ್ಲ. ಈಗ ಟೊಮೆಟೊ ಪೇಸ್ಟ್ ಹಾಕ್ತಿದ್ದೇನೆ. ಓಕೆ, ನಾವು ರುಬ್ಬುವ ಕಡೆ ಉಪ್ಪು ಏನು ಹಾಕಿಲ್ಲ, ಆಮೇಲೆ ಹಾಕ್ತದೆ. ಓಕೆ,
ಈಗ ಸ್ವಲ್ಪ ಟೊಮೆಟೊದ ಹಸಿ ವಾಸನೆ ಹೋಗಲಿ. ಹೌದು, ಓಕೆ. ಅದಕ್ಕೆ ನೀರೇನು ಹಾಕ್ಲಿಕ್ಕಿಲ್ವಾ? ಇದೆ ಟೊಮೆಟೊದ ಪೇಸ್ಟ್ ಮಾತ್ರ ಸಾಕಾಗುತ್ತಾ? ಮತ್ತೆ ಸ್ವಲ್ಪ ನೀರು ಹಾಕುತ್ತಾ? ಓಕೆ. ಈಗ ಇದಕ್ಕೆ ಉಪ್ಪು ಹಾಕ್ತೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀರಲ್ಲ? ಇಷ್ಟ ಹಾಕ್ತೇನೆ. ಓಕೆ. ಟೊಮೆಟೊ ರುಬ್ಬಿ ಹಾಕಿದ್ದೇನೆ. ಈಗ ಕಟ್ ಮಾಡಿ ಕೂಡ ಒಂದು ಟೊಮೆಟೊವನ್ನು ಹಾಕ್ತೇನೆ. ಈಗ ಗ್ಯಾಸ್ ಸಣ್ಣವರೆಲ್ಲಿತ್ತು, ನಾನು ಅದರ ಮಸಾಲ ಹಾಕುವಲ್ಲ? ಗ್ಯಾಸ್ ಮೇಲೆ ಇಡ್ತೇನೆ. ಓಕೆ. ಎಷ್ಟು ಹಾಕಲಿ? 1 ಸ್ಪೂನ್ ಹಾಕಿ. 1 ಸ್ಪೂನ್ ಅಲ್ಲ? ಆಲ್ಮೋಸ್ಟ್ ಈ ಮಸಾಲದಲ್ಲಿ ಸಾಧಾರಣ ಎಲ್ಲ ಒಂದೇ ಇದರಲ್ಲಿ ಇರುತ್ತಲ್ಲ? 1 ಸ್ಪೂನ್ ಬೇಕಾ? ಸಾಕಾ? ಸಾಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಿಸಿ ಮತ್ತೆ ಮೊಟ್ಟೆ ಹಾಕಿ ಸ್ವಲ್ಪ ನೀರು. ಈಗ ನೀರು ಹಾಕಬೇಕಂತಂದರೆ ಎಷ್ಟು? ಒಂದು ಲೋಟ? ಸ್ವಲ್ಪ ಒಂದು ಅರ್ಧ ಲೋಟ ಸಾಕು. ಸಾಕಾ? ಸಾಕು. ಈಗ ಮೊಟ್ಟೆ ಹಾಕ್ತಿದ್ದೇನೆ. ಇದು ಮೊಟ್ಟೆ ಬೌಲ್ಗೆ ಹಾಕಿ ಯಾಕೆ ಹಾಕುದಂತ ಕೆಲವೊಮ್ಮೆ ಮೊಟ್ಟೆ ಹಾಳಾಗಿರ್ತದೆ, ನಮಗೆ ಗೊತ್ತಿರುವುದಿಲ್ಲ. ಡೈರೆಕ್ಟ್ ಅಡಿಗೆಗೆ ಹಾಕಿದ್ರೆ ಅಡಿಗೆಯೂ ಇಲ್ಲ ಮೊಟ್ಟೆಯೂ ಇಲ್ಲ, ಎರಡೂ ಇಲ್ಲದ. ಓಕೆ. ಹಾಗಾಗಿ ಬೌಲಿಗೆ ಹಾಕಿ ಚೆಕ್ ಮಾಡಿ ಹಾಕೋದು ಬೆಟರ್ ಅಲ್ಲ? ಓಕೆ. ಯಾಕಂದ್ರೆ ಈಗ ಹಾಕಿ ಹಾಕುವಾಗ ಗೊತ್ತಾಗ್ತದೆ, ಕೆಲವೊಮ್ಮೆ ಮೊಟ್ಟೆ ಎಲ್ಲ ಸ್ಮೆಲ್ ಬಂದಿರ್ತದೆ. ಈಗ ಹಾಕ್ತಿದ್ದೇನೆ. ಗ್ಯಾಸ್ ಅಂದ್ರೆ ಈಗ ಒಂದೊಂದೇ ಮೊಟ್ಟೆ ನೀವು ಹಾಗೆ ಹಾಕ್ತಿದ್ದೀರಾ? ಓಕೆ. ಸಣ್ಣ ಉರಿಯಲ್ಲಿ ಉಂಟು. ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿದ್ದೇವೆ. ಇನ್ನೊಂದು ಮೊಟ್ಟೆ ಹಾಕ್ತಿದ್ದೇನೆ. ಓಕೆ. ನಾಲ್ಕು ಮೊಟ್ಟೆಯನ್ನು ಹಾಕಿದ್ದೇನೆ. ಓಕೆ. ಇದನ್ನು ಮಿಕ್ಸ್ ಮಾಡಬೇಕು ಅಂತ ಆ ಥರ ಏನಿಲ್ಲ? ಇಲ್ಲ. ಈಗ ಲಿಡ್ ಕ್ಲೋಸ್ ಮಾಡಿ ಸಣ್ಣ ಉರಿಯಲ್ಲಿ ಬೇಯಿಸಬೇಕು, ಇಲ್ಲವೇ ತಳ ಹಿಡಿತದೆ. ತಳ ಹಿಡಿತದಲ್ಲ? ಹೌದು ಹೌದು. ಮತ್ತು ಇದು ಬೇಯಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳ್ತದಲ್ಲ? ಹೌದು. ಈ ಥರ ಇದನ್ನು ಮಿಕ್ಸ್ ಮಾಡಿದರೆ ಫುಲ್ ಗರಡಿ ಹೋಗ್ತದೆ, ಅಂದರೆ ಹುಡಿ ಆಗ್ತದೆ. ಆಲ್ಮೋಸ್ಟ್ ಈ ಥರ ಗ್ರೇವಿ ಬಂದಾಗ ಸ್ವಲ್ಪ ಹುಡಿಯೇ ಆಗ್ತದೆ. ಆದರೆ ಈ ಥರ ಲಿಡ್ ಹಾಕಿ ಮುಚ್ಚಿದ್ರೆ ಚೆನ್ನಾಗಿ ಬೆಂದಿದೆ. ಸಣ್ಣ ಹುರಿಯಲ್ಲಿ ಬೇಯಿಸುವಾಗ ಚೆನ್ನಾಗಿ ಹುಡಿ ಆಗೋದಿಲ್ಲ. ಓಕೆ ಓಕೆ. ನೋಡ್ತೇನೆ ಇದಾಗಿದೆ ಅಂತ. ಓಕೆ. ಆಲ್ಮೋಸ್ಟ್ ರೆಡಿ ಅಂತ. ಮೇಲ್ಗಡೆ ಸ್ವಲ್ಪ ಬೇಯಲಿಕ್ಕೆ ಬಾಕಿ ಉಂಟಲ್ಲ? ಈಗ ಟರ್ನ್ ಮಾಡಿ ಹಾಕ್ತೇನೆ. ಹಾಗೆ ಹಾಕ್ತೀರಾ? ಟರ್ನ್ ಮಾಡಿ ಹಾಕಿ ಪುನಃ ಒಂದು 2 ನಿಮಿಷ 5 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿದ್ರೆ. ಓಕೆ ಓಕೆ. ಹಾಂ, ಆ ಥರ ಹಾಕ್ಕೊಳ್ಬೋದು. ಓಕೆ. ಸ್ವಲ್ಪ ಇಡ್ತೇನೆ. ಇದು ಗ್ರೇವಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೆ ಮಾಡ್ಕೊಳ್ಬೋದಲ್ಲ? ಬೇಕಾದ್ರೆ ನಮಗೆ ಅದನ್ನ ನಾಂದವರ ಮಸಾಲೆ ಜಾಸ್ತಿ ಹಾಕಿ ಸ್ವಲ್ಪ, ಈಗ ನಾನು 1 ಸ್ಪೂನ್ ಹಾಕಿದ್ದು, 1 ಅಥವಾ 2 ಸ್ಪೂನ್ ಹಾಕಿ ಸ್ವಲ್ಪ ನೀರು ಹಾಕಿ ಮಾಡ್ಬೋದು. ಮತ್ತೆ ಟೊಮೆಟೊದ ಪೇಸ್ಟ್ ಬೇಕಾದ್ರೆ 2 ಅಥವಾ 3 ಗಸಿ ಗಸಿ ತರ ಬೇಕು ಅಂತ ಈ ತರ ಮಾಡ್ಕೊಳ್ಬೇಕು. ಇದನ್ನ ನಾನು ಚಪಾತಿಗೆ ಮಾಡಿದಲ್ಲ, ಸ್ವಲ್ಪ ಡ್ರೈ ಆಗಿದ್ರೆ ಚೆನ್ನಾಗಿರುತ್ತೆ. ಓಕೆ, ಆಗಿದೆ ಅಂತ ನೋಡ್ತೇನೆ. ಓಕೆ, ಗಸಿ ಅಂತ ರೆಡಿ ಆಗಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ. ಓಕೆ, ಈ ಥರ ನೋಡಿದರೆ ನಮಗೆ ಕೆತ್ತಿ ಕೂಡ ಕರೆಕ್ಟಾಗಿ ಸಿಗುತ್ತಲ್ಲ? ಹೌದು. ಮೊಟ್ಟೆ ಕೆತ್ತಿ ಅಂತ ಹೇಳಿದರೆ ತೂಡ ಆಗಲಿಲ್ಲ. ಹೌದು. ಓಕೆ, ಆಯ್ತು. ಈಗ ಗ್ಯಾಸ್ ಆಫ್ ಮಾಡ್ತೇನೆ. ಓಕೆ, ಇನ್ನು ಶುರು ಮಾಡಲಿಕ್ಕೆ ಬಾಕಿಲ್ಲ? ಹೌದು. ಓಕೆ, ಇದು ಮೊಟ್ಟೆ ಕೂಡ ಈ ಥರ ತಿನ್ನಲಿಕ್ಕೆ ಚೆನ್ನಾಗಿ ಸಿಗುತ್ತಲ್ಲ? ಹೌದು. ಆಮೇಲೆ ಸಾರು ಮಾಡಿದರೆ ನಾವು ಹೀಗೆ ಮೊಟ್ಟೆಯನ್ನು ಹಾಗೆ ಹಾಕಿದ್ರೆ ಮೊಟ್ಟೆ ಕೂಡ ನೀರಾಗುತ್ತೆ. ಈ ಥರ ಸ್ವಲ್ಪ ವೈಟ್ ಮಾಡಿ ನಿಧಾನಕ್ಕೆ ಉಲ್ಟಾ ಮಾಡಿದರೆ ಮೊಟ್ಟೆ ಕೂಡ ಫುಲ್ ಸಿಗುತ್ತೆ ಅಂತ ಹೇಳ್ಬೋದಲ್ಲ? ಇದು ಚಪಾತಿ ಇಲ್ಲದಿದ್ದರೆ ನೀರು ದೋಸೆ ಕೂಡ ಚೆನ್ನಾಗಿ ಆಗ್ಬೋದಲ್ಲ ಅಂತಲ್ಲ? ನಾನು ನೀರು ದೋಸೆ ಟೇಸ್ಟ್ ಮಾಡಿಲ್ಲ, ಆದರೆ ಸಂತೋಷ್ ರೈಸ್ ಮಿಲ್ಸ್ ಅವರು ಬಿಸಿ ಬಿಸಿ ನಾಚೂರಲ್ಲಿ ಹೇಳ್ತೇವೆ, ಗಂಜಿದೊಟ್ಟಿಗೆ ಒಂದು ಎಡ್ಡೆ ಹಾಕೋಣ ಅಂತ ತೆತ್ತಿದ ಆ ಥರ ಗಂಜಿ ಒಟ್ಟಿಗೆ ಇಂದು ಒಳ್ಳೆಯದಾಗ್ತದೆ ಅಂತ ಹೇಳೋದಲ್ಲ? ಬಿಸಿಯಾದಂಥ ಎಗ್ ಸೆಮಿ ಗ್ರೇವಿ ರೆಡಿ ಅಲ್ಲ? ಚಪಾತಿ ಒಟ್ಟಿಗೆ ತಿನ್ನಲು ಸಿದ್ಧವಾಗಿದೆ. ಚೆನ್ನಾಗಿ ಉಂಟು, ನೋಡಲಿ ಕೂಡ ಗಾಮತ್ ಕಾಂತ ಉಂಟು. 2 ಚಪಾತಿ ಕೂಡ ಒಟ್ಟಿಗೆ ಕೊಟ್ಟಿದ್ರ. ಇದನ್ನು ಖಾಲಿ ಮಾಡೋದೇ ಇನ್ನೂ ಬಾಕಿ ಇರೋದಲ್ಲ? ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ?
ಓಕೆ, ಮಮತಾ ಅವರು ಸಾಕಾಗಿರುವಂತಹ ಬಿಸಿ ಬಿಸಿಯಾದಂತಹ ಎಗ್ ಸೆಮಿ ಗ್ರೇವಿ ಚಪಾತಿ ಜೊತೆ ತಿನ್ನಲು ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಎಗ್ ಮಸಾಲ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸು, ಕರಿಬೇವು ಹಾಕಿ ಹುರಿಯಿರಿ. ನಂತರ ಟೊಮ್ಯಾಟೊ ಪ್ಯೂರೆ, ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಚಿದ ಟೊಮ್ಯಾಟೊ, ಚಿಕನ್ ಮಸಾಲ ಪುಡಿ ಹಾಕಿ ಹುರಿದು ಸ್ವಲ್ಪ ನೀರು ಹಾಕಿ ಬೇಯಿಸಿ. ಮಸಾಲೆ ಸ್ವಲ್ಪ ಬೆಂದ ನಂತರ ಮೊಟ್ಟೆ ಹೊಡೆದು ಸಣ್ಣ ಉರಿಯಲ್ಲಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ ಎಗ್ ಮಸಾಲ. ಓಕೆ, ನೋಡಿದ್ರಲ್ಲ ಎಗ್ ಸೆಮಿ ಗ್ರೇವಿ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದೊಳಗೆ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರಚಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ರೋದರ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಓಕೆ, ಮಮತಾ ಅವರು ಸಾಕಾಗಿರುವಂತಹ ಏನು ಎಗ್ ಗ್ರೇವಿ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಆಗಿ ಪುನರ್ಪುಳಿಯಿಂದ ಏನೋ ಒಂದು ಮಾಡ್ತಾರೆ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಕೂಡ. ಎಸ್ ಮ್ಯಾಮ್, ಇವಾಗ ಪುನರ್ಪುಳಿ ಮತ್ತು ಮಜ್ಜಿಗೆ ಹಾಕಿಲ್ಲ. ಓಕೆ, ಅದನ್ನು ಏನು ಮಾಡ್ತೀರಿ ಅಂದರೆ ಈಗ ಪುನರ್ಪುಳಿ ಮಜ್ಜಿಗೆ ಹುಳಿ ಅಂತ. ಸೆಕೆಗಾಲ ಇನ್ನು ಹೇಗೂ ಮಳೆಗಾಲ ಕಡಿಮೆ ಆಗ್ತಾ ಬಂತು, ಇನ್ನು ಸೆಕೆಗೆ ಆ ಥರ ಬರುವಾಗ ಬಿಸಿಲು ಜಾಸ್ತಿ ಇರುವಾಗ ಈ ಥರ ಎಲ್ಲ ಮಧ್ಯಾಹ್ನ ಹೊತ್ತು ಕುಡಿದ್ರೆ ಹೊಟ್ಟೆ ತಂಪಾಗಿರ್ಬೋದು. ಓಕೆ, ಸ್ಟಾರ್ಟ್ ಮಾಡುವ. ಎಂತ ಮಾಡುವ ಫಸ್ಟಿಗೆ? ಈಗ ಫಸ್ಟಿಗೆ ಒಂದು ಪುನರ್ಪುಳಿಯನ್ನು ಮಿಕ್ಸಿಗೆ ಹಾಕಿ ರನ್ ಮಾಡುವ. ಓಕೆ, ಅಂದರೆ ಪುನರ್ಪುಳಿ ಅದನ್ನು ಸಿಪ್ಪೆ ಸಮೇತ ಮಿಕ್ಸಿಗೆ ಹಾಕಿ ನಾನು ನೀರಿನಲ್ಲಿ ಹಾಕಿ ನೆನೆಸಿಟ್ಟಿದ್ದೇನೆ. ಇದನ್ನು ಒಮ್ಮೆ ಮಿಕ್ಸಿಯಲ್ಲಿ ಹಾಕಿ ರನ್ ಮಾಡಿ ಮತ್ತೆ ಮಸಾಲೆ ಎಲ್ಲ ಹಾಕ್ಲಿಕ್ಕೆ ಉಂಟು. ಓಕೆ, ಈಗ ನಾನು 1 ಕಪ್ನಷ್ಟು ತಗೊಂಡಿದ್ದೇನೆ. ಇದನ್ನು ಮಿಕ್ಸಿಗೆ ಹಾಕ್ತಿದ್ದೇನೆ. ಓಕೆ, ಇದನ್ನು ಮಾಡುವ ನೀರಿನಲ್ಲಿ ಹಾಕಿಡ್ಬೇಕಲ್ಲ? ಈಗ ಹಾಕ್ತಿದ್ದೇನೆ. ಇಲ್ಲ ಇದ್ರೆ ಅದು ಡ್ರೈ ಆಗಿರ್ಬೋದಲ್ಲ? ಓಕೆ, ಪುನರ್ಪುಳಿ ಜ್ಯೂಸ್ ಎಲ್ಲ ಕುಡಿತಿದ್ದೇವೆ. ಹೌದು, ಈ ಥರ ಮಜ್ಜಿಗೆ ಖಾಲಿ ಪುನರ್ಪುಳಿ ಜ್ಯೂಸ್, ಇದು ಮಜ್ಜಿಗೆ ಹಾಕಿ. ಓಕೆ, ಇದನ್ನು ಮಿಕ್ಸಿಯಲ್ಲಿ. ಓಕೆ, ಇದಕ್ಕೆ ಬೇರೆ ಏನು ಹಾಕ್ಲಿಕ್ಕಿಲ್ಲಲ್ಲ? ಇಲ್ಲ, ಮತ್ತೆ ಹಾಕ್ಲಿಕ್ಕೆ ಉಂಟು. ಓಕೆ, ಆಹಾ, ಹುಳಿ 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 ಬರ್ತಾ ಉಂಟು ನೋಡಿ. ಇದು ಪದಾರ್ಥಗೆಲ್ಲ ಈ ಥರ ಅದರ ಸಿಪ್ಪೆಯನ್ನು ಕೂಡ ಹಾಕ್ತಾರಾ? ಪುನರ್ಪುಳಿ ಸಾರು ಅದಂದ್ರೆ ಸಿಪ್ಪೆಯನ್ನು ನೀರಿನಲ್ಲಿ ಹಾಕಿ ನೆನೆಸಿ. ಜ್ಯೂಸಿಗಾದ್ರೆ ಅದರ ನೀರು ಮಾತ್ರ ಹಾಕೋದಲ್ಲ, ಈ ಥರ ಅದರ ಸಿಪ್ಪೆಯನ್ನೆಲ್ಲ ಮಿಕ್ಸ್ ಮಾಡಿ ಹಾಕೋದಾ? ಓಕೆ, ಆಮೇಲೆ ಹಾಕ್ಬೋದಲ್ಲ? ಓಕೆ, ಮತ್ತೆ ಸೋಸ್ಬೇಕಾಗ್ತದೆ. ಸೋಸ್ಬೇಕಾಗ್ತದೆ. ಓಕೆ, ಇದಕ್ಕೆ ಸ್ವಲ್ಪ ನೀರು ಹಾಕಿ ವೇಸ್ಟ್ ಮಾಡಬೇಡ ಅಂತ. ಹೌದು, ಪುಳಿ ಕಾಸ್ಟ್ಲಿ ಇರುತ್ತೆ, ಸಿಗಲ್ಲ. ಓಕೆ, ಈಗ ಇದಕ್ಕೆ ಪುದೀನ ಸೊಪ್ಪು ಹಾಕ್ತೇನೆ. ಪುದೀನ ಸೊಪ್ಪು. ಓಕೆ, ಅಂದರೆ ಇನ್ನೊಂದ್ಸಲ ಮಿಕ್ಸ್ ಮಾಡ್ಲಿಕ್ಕೆ ಉಂಟು? ಹೌದು, ಮೊಸರು ಹಾಕಿ. ಓಕೆ ಓಕೆ, ಶುಂಠಿ. ಓಕೆ, 1 ಹಸಿಮೆಣಸಿನಕಾಯಿ ತಗೊಂಡೇನೆ. ಅಂದರೆ ಸ್ವಲ್ಪ ಖಾರ ಇರಲಿ ಅಂತೇಳಿ? ಓಕೆ, ಕಾಳು ಮೆಣಸು ಬೇಕಾದ್ರೆ ಹಾಕ್ಬೋದಾ ಈಗ? ಆಪ್ಷನಲ್. ಕೊತ್ತಂಬರಿ ಸೊಪ್ಪು. ಓಕೆ, ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀರಲ್ಲ? ಹೌದು. ಈಗ ರುಚಿಗೆ ಅನುಸಾರವಾಗಿ ಉಪ್ಪಲ್ಲ? ಓಕೆ, ಅದಕ್ಕೆ ಮೈನ್ ಬೇಕಾಗಿದ್ದೆ ಉಪ್ಪಲ್ಲ. ಜೀರಿಗೆ ಆಮೇಲೆ ಹಾಕೊಳ್ಳೋದಾ? ಜೀರಿಗೆ ಈಗ ಮೊಸರು ಹಾಕಿ ಸ್ವಲ್ಪ ರನ್ ಮಾಡುವ, ಆಮೇಲೆ ಜೀರಿಗೆ ಬಿಸಿ ಮಾಡಿ ಜಸ್ಟ್ 1 ರೌಂಡ್ ತಿರುಗಿಸಿದ್ರೆ. ಓಕೆ ಓಕೆ, ಈಗ ಮೊಸರು ಹಾಕ್ತಿದ್ದೇನೆ. ಓಕೆ, ಗಟ್ಟಿಯಾದಂತಹ ಮೊಸರಲ್ಲ? ಹೌದು. ಮೊಸರು ಇಲ್ಲದವರು ಮಜ್ಜಿಗೆ ಬೇಕಾದ್ರೆ ಹಾಕೊಳ್ಬೋದಲ್ಲ? ಇದನ್ನು ಸ್ವಲ್ಪ ರನ್ ಮಾಡಿ ಆಮೇಲೆ ಜೀರಿಗೆ ಬಿಸಿ ಮಾಡಿ ಹಾಕ್ಲಿಕ್ಕೆ ಉಂಟು. ನೀರೇನು ಬೇಕು ಅಂತಿಲ್ಲ, ಹಾಗೆ ರನ್ ಮಾಡೋದು. ಮೊಸರು ಹಾಕಿದ್ದೇವೆ ಅಲ್ಲ? ಓಕೆ, ಓಕೆ, ಆಲ್ಮೋಸ್ಟ್ ರೆಡಿಯಾ? ಮಜ್ಜಿಗೆಯು ಹುಳಿ, ಪುನರ್ಪುಳಿ ಕೂಡ ಹುಳಿ. ಹೌದು. ಈಗ ಸ್ವಲ್ಪ ಜೀರಿಗೆಯನ್ನು ಬಿಸಿ ಮಾಡುವ. ಜೀರಿಗೆ ಬಿಸಿ ಮಾಡಬೇಕಲ್ಲ? ಹಾಗಾದರೆ ನಿಮಗೆ ಫಸ್ಟಿಗೆ ಒಲೆ ಉರಿಸ್ಬೇಕಲ್ಲ? ಆಯಿಲ್ ಹಾಕ್ಬೇಕಾ? ಬೇಡ ಹಾಗೆ ಡ್ರೈಯಾ? ಹೌದು. ಓಕೆ,
ಪುನರ್ ಪುಳಿ ಕೂಡ ತಂಪು, ಜೀರಿಗೆ ಕೂಡ ತಂಪು. ನಾನು ಜೀರಿಗೆ 1 ಸ್ಪೂನ್ ಅಷ್ಟು ತಗೊಂಡಿದ್ದೇನೆ. ಸಾಕಲ್ಲ. ಓಕೆ, ತಂಪಿಗೆ ತಂಪು ಅಲ್ಲ, ಸೆಕೆಗಾಲಕ್ಕೆಲ್ಲ ತುಂಬ ಒಳ್ಳೆಯದು. ಹೌದೌದು. ಆಗಿದೆ, ಸಾಕು. ಗ್ಯಾಸ್ ಆಫ್ ಮಾಡ್ತೇನೆ. ಜಾಸ್ತಿ ಬಿಟ್ಟರೆ ಜೀರಿಗೆ ಕಪ್ಪಾಗ್ತದಲ್ಲ. ಈಗ ಇದನ್ನು ಹಾಕ್ತಿದ್ದೇನೆ. ಅದನ್ನು ಇನ್ನು ವಾಪಸ್ ಮಿಕ್ಸ್ ಮಾಡ್ಲಿಕ್ಕೆ ಉಂಟಾ? ಹೌದು. ಈಗ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕ್ತೇನೆ. ಸ್ವಲ್ಪ ಚಾಟ್ ಮಸಾಲ. ಓಕೆ, ಇದು ಟೇಸ್ಟಿಗೆ? ಹೌದು. ಸ್ವಲ್ಪ ನೀರು ಹಾಕ್ತೀರಾ? ಸಾಕಾ? ಸಾಕು. ಈಗ ಒಮ್ಮೆ ಸ್ವಲ್ಪ ಹೊತ್ತು ರನ್. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಜೀರಿಗೆ ಹಾಕಿದ ಕಾರಣ ಫ್ಲೇವರ್ಸ್ ಚೇಂಜ್ ಬರ್ತಾ ಉಂಟಲ್ಲ. ಇದೀಗ ಆಗಿದೆ, ನಾನು ಬೌಲಿಗೆ ಹಾಕ್ತಿದ್ದೇನೆ. ಇದೇನೇನು ಸೋಸ್ಕೊಳ್ಬೇಕು ಆ ಥರ ಏನಿಲ್ಲ? ಬೇಡ, ಸೋಸ್ಕೊಳ್ಬೋದು, ಸ್ವಲ್ಪ ಮಾಡ್ಬೋದು. ನೀರು ಮಾಡೋದಾದರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಮಾಡ್ಕೊಳ್ಬೋದಲ್ಲ. ಹಾಕಿದ್ದೇನೆ. ಇದೀಗ ಆಗಿದೆ. ಹಾಂ, ಇನ್ನು ಸರ್ವ್ ಮಾಡಲಿಕ್ಕೆ ಮಾತ್ರ ಬಾಕಿಲ್ಲ. ಉಪ್ಪು ಸಾಕಾಗುತ್ತಲ್ಲ ಅದಕ್ಕೆ? ಹಾಂ, ಸಾಕಾಗುತ್ತೆ. ಚಪ್ಪೆ ಇದ್ರೆ ಮತ್ತೆ ಉಪ್ಪು ಜಾಸ್ತಿ ಆದರೆ ಮತ್ತೆ ಕುಡಿಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಐಸ್ ಕ್ಯೂಬ್ ಬೇಕಾದ್ರೆ ಹಾಕ್ಬೋದು, ಕೋಲ್ಡ್ ಕುಡಿಬೇಕಾದ್ರೆ. ಓಕೆ, ಈಗ ಇದು ಹಾಕ್ತಿದ್ದೇನೆ. ಓಕೆ, ಶೀತ ಆ ಥರ ಎಲ್ಲ ಇದ್ದವರು ಐಸ್ ಅವಾಯ್ಡ್ ಮಾಡ್ಕೊಳ್ಬೋದಲ್ಲ. ಹೌದು. ಮೇಲ್ಗಡೆ ನೀವು ಪುದೀನ ಎಲೆ ಓಕೆ, ಸ್ಟೈಲ್ ಕಾಣಲಿ ಅಂತಲ್ಲ. ಹೌದು. ಓಕೆ, ಕೋಕಮ್ ಮಜ್ಜಿಗೆ ರೆಡಿ ಅಲ್ಲ? ಸ್ಪೆಷಲಾಗಿ ಕುಡಿಲಿಕ್ಕೂ ಸ್ವಲ್ಪ ಸ್ಟ್ರಾಂಗ್ ಇರ್ಬೋದಲ್ಲ. ಇದನ್ನೇ ಕುಡಿಬೋದು ಮಧ್ಯಾಹ್ನ ಹೊತ್ತಿಗೆಲ್ಲ, ಊಟ ಎಲ್ಲ ಅವಾಯ್ಡ್ ಮಾಡಿ ಹೀಗೆ ಕೂಡ ಕುಡಿಬೋದು. ಓಕೆ, ಟೇಸ್ಟ್ ನೋಡೋದಾಗಿದ್ರೆ. ಓಕೆ, ಮಮತಾ ಅವರು ಸಕಲಾಗಿರುವಂತಹ ಕೋಕಮ್ ಮಜ್ಜಿಗೆ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಕೋಕಮ್ ಮಜ್ಜಿಗೆ ತಯಾರಿಸುವ ವಿಧಾನ: ಮೊದಲು ನೆನೆಸಿದ ಪುನರ್ಪುಳಿಯನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಪುದೀನ ಸೊಪ್ಪು, ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು ಹಾಕಿ ಬ್ಲೆಂಡ್ ಮಾಡಿಟ್ಟುಕೊಳ್ಳಿ. ಕೊನೆಯಲ್ಲಿ ಹುರಿದ ಜೀರಿಗೆ, ಚಾಟ್ ಮಸಾಲ ಪುಡಿ ಸೇರಿಸಿ ಮತ್ತೆ ತಿರುವಿಕೊಳ್ಳಿ. ಈಗ ರುಚಿಕರ ಕೋಕಮ್ ಮಜ್ಜಿಗೆ ರೆಡಿ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಒಂದು ಕೋಕಮ್ ಮತ್ತು ಮಜ್ಜಿಗೆಯ ಹುಳಿ, ಇನ್ನೊಂದು ಎಗ್ ಇದಲ್ಲ. ಯಾವ ನೋಡೋ ಟೇಸ್ಟ್ ಫಸ್ಟಿಗೆ? ಫಸ್ಟ್ ಎಗ್ ಇದ್ದು ಚಪಾತಿ. ಓಕೆ, ಚಪಾತಿ ಮನೆಯಿಂದಲೇ ತಂದಿದ್ರಲ್ಲ, ತಗೊಳ್ಳಿ ನೀವು ಕೂಡ. ತಗೊಳ್ಳಿ, ಇದು ಸಗದಾಗುಂಟು. ಉಪ್ಪು ಎಗ್ಗನ್ನು ನೀವು ಆ ಥರ ಮೇಲ್ಗಡೆ ಬೇಯಿಸಿದ್ದು ಇನ್ನೂ ಚೆನ್ನಾಗಿ ಬರ್ತಾ ಉಂಟು. ಅಂದರೆ ನಾವು ಎಗ್ ಹಾಕಿದ್ರೆ ಫುಲ್ಲು ಮೆಲ್ಟ್ ಆಗ್ತದೆ, ತಿನ್ನಲಿ ಕೂಡ ಚೆನ್ನಾಗಿರ್ತದೆ. ಉಪ್ಪು ಎಲ್ಲ ಕರೆಕ್ಟಾಗಿದೆ. ಇದಂತೂ ಫುಲ್ ಖಾಲಿ ಮಾಡ್ಬೋದು. ಆಮೇಲೆ ಈಗ ಜ್ಯೂಸ್ ಎಲ್ಲ ತಗೊಳ್ಳಿ ನೀವು ಕೂಡ. ಅಪರೂಪಕ್ಕೆ ನಾನು ಈ ಥರದ್ದೆಲ್ಲ ಕುಡಿಯೋದು. ಓಕೆ, ಆಹಾ, ಸ್ಟ್ರಾಂಗ್ ಉಂಟಲ್ಲ ಇದು. ಅದೇ ನಾವು ಪುನರ್ಪುಳಿ ಜ್ಯೂಸ್ ಕುಡಿಯೋ ಬದಲು ಈ ಥರ ಒಂದು ಸಲ ಕುಡಿದ್ರೆ ಒಂದು 2 ದಿವಸಕ್ಕೆ ಸಾಕು. ದೇಹಕ್ಕೆ ತಂಪು, ಹೌದು, ಚೆನ್ನಾಗಿ ಉಂಟು. ಮತ್ತು ಹುಳಿ ಜಾಸ್ತಿ, ಅಂದರೆ ಮೊಸರು ಕೂಡ ಹುಳಿಯೋದ ಕಾರಣ ಪುನರ್ಪುಳಿ ಕೂಡ ಹುಳಿಯಲ್ಲ, ಹಾಗಾಗಿ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ. ಅದು ಊಟದ ನಂತರ ಎಲ್ಲ ಈ ಥರ ಎಲ್ಲ ತಿನ್ನಲಿಕ್ಕೆ ಚೆನ್ನಾಗಿರ್ಬೋದು. ನಾವು ಈಗ ಕೆಲವೊಮ್ಮೆ ಸೂಪ್ ಎಲ್ಲ ಕುಡಿತೇವಲ್ಲ, ಸ್ಪೆಷಲಾಗಿ ಈ ಥರ ಮಾಡ್ಕೊಂಡು ಕೊಡೋದು. ಅದರ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು ಮ್ಯಾಮ್. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯ್ತಲ್ಲ? ನಮಗೆ ಕೂಡ ಖುಷಿ ಆಯಿತು. ಈಗ ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ 2 ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಹಾಗಾದರೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಹಾಗೆಯೇ ನಾನಾ ಮಸಾಲ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಓಕೆ, ಮಸಾಲೆ ಕೊಟ್ಟರೆ ಹಾಗೆ ಬಿಡಬಾರ್ದಲ್ಲ. ಅದರ ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಟೂಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಓಕೆ, ಥ್ಯಾಂಕ್ ಯು.
ಓಕೆ, ಮಮತಾ ಕೋಟೆಯವರು ಸಾಗದಾಗಿರುವಂತಹ ಪುನರ್ಪುಳಿ ಮಜ್ಜಿಗೆ ಮತ್ತು ಇನ್ನೊಂದು ಸ್ಪೆಷಲ್ ಆಗಿ ಎಗ್ ಸೆಮಿ ಗ್ರೇವಿ ಎರಡು ಕೂಡ ಚೆನ್ನಾಗಿ ಮಾಡಿದ್ರು, ಟೇಸ್ಟಿಯಾಗಿ ಮಾಡಿದ್ರು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಚರ್ಚೆಗೆ ನಾ ಇಲ್ಲಿಗೆ ನಡೆಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.